ಭಾರತದ ಪ್ರಮುಖ ಫ್ಯಾಷನ್ ಬ್ರ್ಯಾಂಡ್ ಮ್ಯಾಕ್ಸ್ ಫ್ಯಾಷನ್ ತನ್ನ ಮ್ಯಾಕ್ಸ್ ಲಿಟಲ್ ಐಕಾನ್ 2019 ರ ಗ್ರ್ಯಾಂಡ್ ಫಿನಾಲೆ ಸಮಾರಂಭ ನಗರದ ಫಾರಂ ಪಿಜ್ಜಾ ಮಹಲ್ನಲ್ಲಿ ನಡೆಯಿತು. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಭಾರತದ ಪ್ರಮುಖ ಫ್ಯಾಷನ್ ಬ್ರ್ಯಾಂಡ್ ಮ್ಯಾಕ್ಸ್ ಫ್ಯಾಷನ್ ತನ್ನ ಮ್ಯಾಕ್ಸ್ ಲಿಟಲ್ ಐಕಾನ್ 2019 ಅನ್ನು ಆಯೋಜಿಸಿದ್ದು, ನಗರದ ಫಾರಂ ಪಿಜ್ಜಾ ಮಾಲ್ನಲ್ಲಿ ಗ್ರ್ಯಾಂಡ್ ಫಿನಾಲೆ ಸಮಾರಂಭ ಜರುಗಿತು. ಮ್ಯಾಕ್ಸ್ ಲಿಟಲ್ ಐಕಾನ್ 2019 ಈ ವರ್ಷದ ಸುದೀರ್ಘವಾದ ಪ್ರಕ್ರಿಯೆ ನಡೆದಿದ್ದು, ಸುಮಾರು 1996 ಸ್ಪರ್ಧಿಗಳು ಭಾಗವಹಿಸಿದ್ರು. ಇದರಲ್ಲಿ 20 ಮಂದಿ ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ತಲುಪಿದ್ರು. ಡ್ರಾಯಿಂಗ್ ಸ್ಪರ್ಧೆ, ಸಂಗೀತ ಸ್ಪರ್ಧೆ, ಡ್ಯಾನ್ಸ್ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಇನ್ನು 2019 ರ ವಿಜೇತರಾಗಿ ನೃತ್ಯ ಸ್ಪರ್ಧೆಯಲ್ಲಿ ಅನ್ವಿಶ್, ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಅಕ್ಷಜ್, ಸಂಗೀತ ಸ್ಪರ್ಧೆಯಲ್ಲಿ ಅಭಿನವ್ ವಿಜಯಶಾಲಿಯಾಗಿ ಹೊರಹೊಮ್ಮಿದ್ರು. ವಿಜೇತರಿಗೆ ಗಣ್ಯರು ಬಹುಮಾನ ನೀಡಿ ಗೌರವಿಸಿದ್ರು. ಗ್ರ್ಯಾಂಡ್ ಫಿನಾಲ್ನ ತೀರ್ಪುಗಾರರಾಗಿ ಖ್ಯಾತ ಗಾಯಕ ಸಂತೋಷ್ ಕುಮಾರ್, ನೃತ್ಯ ನಿರ್ದೇಶಕ ನವೀನ್ ಶೆಟ್ಟಿ, ಚಿತ್ರ ನಟಿ ಆರಾಧ್ಯ ಶೆಟ್ಟಿ ಅವರು ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಮ್ಯಾಕ್ಸ್ ಫ್ಯಾಷನ್ಸ್ನ ಕ್ಲಸ್ಟರ್ ಮುಖ್ಯಸ್ಥ ಧರ್ಮೇಂದ್ರ ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.